ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ರವರ ಮಾರ್ಗದರ್ಶನ ಹಾಗೂ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ರವರ ನೇತೃತ್ವದಲ್ಲಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯುತ್ತಿರುವ ಕುಡ್ಲದ ಪಿಲಿಪರ್ಬ 2024 ಸೀಸನ್ 3ರ ಉದ್ಘಾಟನಾ ಸಮಾರಂಭ ಧಾರ್ಮಿಕ ವಿಧಿವಿಧಾನಗಳನ್ವಯ ಗಣಹೋಮದ ಬಳಿಕ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಪಿಲಿಪರ್ಬವು ತುಳುನಾಡಿನ ಗತ ವೈಭವದ ಘನ ಪರಂಪರೆಯನ್ನು ಮೆಲುಕು ಹಾಕುವ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನ ಪ್ರಯತ್ನವಾಗಿದ್ದು, ಸಾಂಪ್ರದಾಯಿಕ ಕಲೆಯಾಗಿರುವ ಈ ಹುಲಿವೇಷಕ್ಕೆ ಇಂದು ಸ್ಪರ್ಧಾಕೂಟದ ಸ್ಪರ್ಶ ಲಭಿಸಿದೆ. ಜಿಲ್ಲೆಯ ಅನುಭವಿ ಹಾಗೂ ನುರಿತ ತೀರ್ಪುಗಾರರ ಸಮ್ಮುಖದಲ್ಲಿ ನಡೆಯಲಿರುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲಾ 10 ಹುಲಿವೇಷ ತಂಡಗಳಿಗೂ ಶುಭವಾಗಲಿ ಎಂದರು. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಈ ಒಂದು ವಿಶೇಷವಾದ ಸಂದರ್ಭ ಕುಡ್ಲ ಪಕ್ಕ ಸಂಸ್ಕೃತಿಗೆ ತಕ್ಕುದಾಯನ ಒಂದು ಕಾರ್ಯಕ್ರಮವನ್ನು ಕುಡ್ಲಾಡು ಕರಿನ 2 ವರ್ಷದ ಮಂತೊಂದು ಬಂದುಲ ಈ ಸಂದರ್ಭ ಅತ್ಯಂತ ಮುಕ್ತವಾದ ನಿಕಲ್ಡ ಪಂದ್ರ ಬಯಸೊಂದು ಪುನಿದಾದ ಅಂತ ಪಂಡ ಈ ಕರಾವಳಿ ಪ್ರದೇಶ ತನ್ನ ಈ ತುಳುನಾಡು ಪಂಪನ ಈ ಪುಣ್ಯ ಭೂಮಿ ದಾದೊಂಡ ನೆಕ್ಸ್ಟ್ ವಿಶೇಷತೆ ದಾದ ಅಂದಿತ್ತಲ್ಲ ಅವು ತುಳುವ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯೇ ನಮ್ಮ ಶ್ರೇಷ್ಠವಾಯಿನಂತಿನ ಒಂದು ವಸ್ತು. ನಮ್ಮ ಈ ತುಳು ಭಾಷೆ ತುಳು ಸಂಸ್ಕೃತಿ ಒರಿಯೋಡಂಡ ಎರ್ನನ ಕಾರಣ ಒರಿದಿಜಿ ಈ ತುಳು ಭಾಷೆ ತುಳು ಸಂಸ್ಕೃತಿ ಒರಿದಿನಿದ ಎಂದು ಪಂಡ ನಮ್ಮ ಐನ ಜೀವನದ ಪಾಲಿಸಾಯನ ಕಾರಣ ಒರಿದ ನಮ್ಮ ತುಳು ಭಾಷೆ ಸಂಸ್ಕೃತಿನ ಬದುಕು ತೊಚ್ಪಾಯನಂಚಿನ ಒಂದು ವಿಶೇಷವಾಯಿನಂಚಿನ ಜನಕುಲು ನಮ್ಮ ಸ್ಪರ್ಧಾಕೂಟವು ಶುಕ್ರವಾರ ರಾತ್ರಿಯವರೆಗೂ ಅದ್ದೂರಿಯಾಗಿ ಸಾಗಲಿದ್ದು ಅಂತಿಮವಾಗಿ ವಿಜೇತ ತಂಡದ ಘೋಷಣೆಯಾಗಲಿದೆ. ಈ ನಡುವೆ ವೀಕ್ಷಕರಿಗಾಗಿ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಲಾಗಿರುವುದು ವಿಶೇಷ. ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ, ತುಳುನಾಡಿನ ಜಾನಪದ ಕಲೆಯಾದ ಹುಲಿವೇಷದ ಕುರಿತು ಮುಂದಿನ ಯುವ ಪೀಳಿಗೆಗೂ ತಿಳಿಸಬೇಕು ಎಂಬ ಉದ್ದೇಶದಿಂದ ಪಿಲಿಪರ್ಬವನ್ನು ಕಳೆದ 3 ವರ್ಷಗಳಿಂದಲೂ ಆಯೋಜಿಸಲಾಗಿದೆ. ಇದಕ್ಕೆ ಸರ್ವರ ಪ್ರೀತಿ ಬೆಂಬಲ ದೊರೆತಿದೆ ಎಂದರು. ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ, ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳ ವಿಶೇಷವಾದಂಥ ಸಹಕಾರದ ಮುಖಾಂತರ ಈ ಕಾರ್ಯಕ್ರಮ ತುಳುನಾಡಿನ ಕಲೆ ನಮ್ಮ ಈ ಕಾರ್ಯಕ್ರಮ ದೇಶ ವಿದೇಶದಲ್ಲಿ ವಿಸ್ತರಿಸಬೇಕು, ಹುಲಿವೇಷದ ಬಗ್ಗೆ ಜನರಿಗೆ ಗೊತ್ತಾಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಎಲ್ಲ ತಂಡಗಳನ್ನು ಸೇರಿಕೊಂಡು ಒಂದೇ ವೇದಿಕೆಯಲ್ಲಿ ಒಂದು ವಿಶೇಷವಾದಂಥ ಸ್ಪರ್ಧಾಕೂಟವನ್ನು ಏರ್ಪಾಡು ಮಾಡಲಾಗಿದೆ. ಈ ಸ್ಪರ್ಧಾಕೂಟ ಭಾಳ ಯಶಸ್ವಿಯಾಗಿ ಇವತ್ತು 3ನೇ ವರ್ಷಕ್ಕೆ ಈ ಒಂದು ತಂಡದಲ್ಲಿ ಇಲ್ಲಿ ಕೇಂದ್ರ ಮೈದಾನದಲ್ಲಿ ಆಗ್ತಾ ಇದೆ. ಇವರಿಗೆಲ್ಲರಿಗೂ ಸಹಕಾರ ಕೊಟ್ಟಂಥ ಎಲ್ಲ ತಂಡದವರಿಗೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯ, ಅಭಿನಂದನೆ, ಧನ್ಯವಾದಗಳನ್ನು ಕೊಡ್ತಾ ಈ ಕಾರ್ಯಕ್ರಮ ಶುಭವನ್ನು ಕೊಡ್ತೀನಿ. ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ಉಪಮೇಯರ್ ಭಾನುಮತಿ, ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಾಜೇಂದ್ರ ಕುಮಾರ್, ತೆಲಿಕೆದ ಬುಳ್ಳಿ ಡಾ ದೇವದಾಸ್ ಕಾಪಿಕಾಡ್, ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಗಿರಿಧರ್ ಶೆಟ್ಟಿ, ಅಧ್ಯಕ್ಷರಾದ ದಿವಾಕರ ಪಾಂಡೇಶ್ವರ, ಪ್ರಮುಖರಾದ ನರೇಶ್ ಶೆಣೈ, ಲಲಿತ್ ಮೆಂಡನ್, ಶಾನ್ ಕೋಡಿಕೆರೆ, ಜಗದೀಶ್ ಕದ್ರಿ, ಅಶ್ವಿತ್ ಕೊಟ್ಟಾರಿ ಸೇರಿದಂತೆ ಪಾಲಿಕೆ ಸದಸ್ಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು.